ಈ ಭೂಮಿಯಲ್ಲಿ ಒಂದು ಭಕ್ತಿಯ ಪ್ರಾರ್ಥನೆಗೋಸ್ಕರ ನಾನು ಇವತ್ತೇನು ಈ ಭಾಗಕ್ಕೆ ಬಂದಿದ್ದೀನಿ. ಸೊ ದೇವರುಗಳಿಗೆಲ್ಲ ಪೂಜೆಗಳನ್ನ ಸಲ್ಲಿಸಿ ಪ್ರಾರ್ಥನೆಗಳನ್ನ ಕೂಡ ಸಲ್ಲಿಸಿದೆ. ನನ್ನ ಆತ್ಮೀಯ ಸಹೋದರರು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪಕ್ಷದ ಸಂಘಟನೆಯನ್ನು ಬಹಳಷ್ಟು ಬಲಿಷ್ಠಗೊಳಿಸಿರುವಂಥ ನಳಿನ್ ಕುಮಾರ್ ಕಟೀಲ್ ಅವರ ಇವತ್ತು ಮನೆಗೆ ಆಗಮಿಸಿ ಆತಿಥ್ಯ ಸ್ವೀಕರಿಸಿದೆ. ತುಂಬ ಖುಷಿಯಾಯಿತು ನನಗೆ. ಸೊ ಬರೋ ದಿನಗಳಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಮೆಜಾರಿಟಿಯನ್ನು ತೊಗೊಂಡು ಬಂದು ಸರ್ಕಾರ ರಚನೆ ಮಾಡುವಂಥ ಒಂದು ವಿಷಯದಲ್ಲಿ ನಾವು ಕಟೀಲ್ ಅವರೆಲ್ಲರೂ ಕೂಡ ಬರುವಂಥ ದಿನಗಳಲ್ಲಿ ಪಕ್ಷದ ಒಂದು ನಿರ್ದೇಶನದಂತೆ ನಾವೆಲ್ಲರೂ ಕೂಡ ಕೆಲಸ ಮಾಡ್ತೀವಿ. ಸರ್, ಈಗ ಗೊಂದಲ ಅದು ಪಕ್ಷದ ವರಿಷ್ಠರು. ಸೊ ಅದನ್ನು ರಾಜಕೀಯ ದಿನದಿಂದ ಜಾಸ್ತಿ ಆಗ್ತದೆ ನೋಡಿ, ಅದ್ರ ಬಗ್ಗೆ ಪ್ರತಿಯೊಂದು ರಾಜಕೀಯ ಪಕ್ಷದಲ್ಲೂ ಕೂಡ ಇರುವಂಥದ್ದು. ಅದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ. ಶಿಸ್ತಿನ ಪಕ್ಷ ಬಿಜೆಪಿಯಲ್ಲಿ ಭಾರತೀಯ ಜನತಾ ಪಕ್ಷ ಇವತ್ತು ಶಿಸ್ತಿನ ಪಕ್ಷನೇ. ಸೊ ಹಾಗಾಗಿ ಯಾರು ಶಿಸ್ತನ್ನು ಮೀರಿದ್ದಾರೆ ಅವ್ರ ವಿಷಯದಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಅದು ಪಕ್ಷ ಕೈಗೊಳ್ತಾ ಇದೆ. ಸೊ ಹಾಗಾಗಿ ಪಕ್ಷದ ಸಂಘಟನೆ ವಿಚಾರದಲ್ಲಿ ರಾಷ್ಟ್ರೀಯ ನಾಯಕರುಗಳು ಒಂದು ಒಳ್ಳೆಯ ನಿರ್ಧಾರಗಳನ್ನ ತಗೊಳ್ತಾರೆ. ಅದಕ್ಕೆ ತಕ್ಕಂಗೆ ನಾವೆಲ್ಲರೂ ಕೂಡ ಕೆಲಸ ಮಾಡ್ತೇವೆ. ರಾಜ್ಯಾಧ್ಯಕ್ಷ ಕೂಡ ಸ್ವಲ್ಪ ಚರ್ಚೆ ಗೊಂದಲ ಇದೆ. ಅಂದರೆ ಪಕ್ಷದ ವರಿಷ್ಠರು ಒಂದು ಸೂಕ್ತ ನಿರ್ಧಾರ ಅವರು ಮಾಡ್ತಾರೆ. ಸೊ ನೋಡಿ, ನಾನು ನವೆಂಬರ್ ತಿಂಗಳ ಒಳಗಡೆ ಸಿದ್ದರಾಮಯ್ಯ ಅವರು ನಮಗೆ ತಿಳಿದಿರುವಂಥ ಮಾಹಿತಿ ಪ್ರಕಾರ ದೇವರಾಜ್ ಅರಸು ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅತಿ ಹೆಚ್ಚು ದಿನಗಳ ಕಾಲ ಇದ್ದಿದ್ದು. ಅದಕ್ಕಿಂತ ಒಂದು ದಿನ ಹೆಚ್ಚಾಗಿ ನಾನು ಮುಖ್ಯಮಂತ್ರಿ ಪದವಿ ಆದಮೇಲೆ ನಾನು ಸೀಟನ್ನು ಬಿಟ್ಕೊಡ್ತೀನಿ ಅಂಥೇಳಿ ಹೈಕಮಾಂಡ್ ಮುಂದೆ ಒಂದು ಒಪ್ಪಂದ ರೀತಿಯಲ್ಲಿ ಮಾಡಿಕೊಂಡೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಅಧಿಕಾರ ಹಂಚಿಕೆಯನ್ನು 50-50 ಮಾಡ್ಕೊಂಡಿದ್ದಾರೆ ಅಂಥೇಳಿ ಹಿಂದೆ ನಾನು ಸೊಂಡೂರು ಉಪಚುನಾವಣೆಯಲ್ಲಿ ನಾನು ಹೇಳಿದ್ದೆ. ಹಾಗಾಗಿ ಅದಕ್ಕೆ ಇವಾಗಿಂದನೇ ಬುನಾದಿಗಳು ಹಾಕೋದನ್ನು ಶುರು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಅವರು ದೇವರಾಜ ಸಮಯ ಮೀರಿ ಒಂದಿನ ಆದಮೇಲೆ ನನಗೆ ಇರೋ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯ ಅವರು ಖಂಡಿತವಾಗ್ಲೂ ಕೂಡ ಅವರು ರಾಜೀನಾಮೆ ಕೊಟ್ಟು ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ತಾರೆ ಅನ್ನೋದು ಆಗ್ಬೋದು. ಇಲ್ಲ ಅಂತಂದರೆ ಡಿ ಕೆ ಶಿವಕುಮಾರ್ ಅವರು ಬಲವಂತವಾಗಾದರೂ ಕೂಡ ಕುರ್ಚಿನ ಹೇಳ್ಕೊಂಡು ಅದರಲ್ಲಿ ಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಷ್ಟೇ. ಅದನ್ನು ನೀವು ಯಾವುದೇ ಒಂದು ಪದಗಳು ಉಪಯೋಗಿಸಿದ್ರು ಕೂಡ ನಮಗೆ ಇದಿಲ್ಲ. ಒಟ್ಟಿಗೆ ಅವರು ಅಂದರೆ ಆತುರದಲ್ಲಿದ್ದಾರೆ, ಅಧಿಕಾರ ಪಡೀಲೇಬೇಕನ್ನೋ ಆತುರದಲ್ಲಿದ್ದಾರೆ. ಸೊ ಅವ್ರ ಗೊಂದಲ ಅವ್ರಿಗಿದೆ. ಸಂಪೂರ್ಣವಾಗಿ ಇವಾಗ ಬೇಕು ಅವ್ರ ಬಗ್ಗೆ ಆರೋಪ ಮಾಡಬೇಕು ಅನ್ನೋಂಥ ವ್ಯಕ್ತಿತ್ವ ನಂದಲ್ಲ. ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಾನು ಹೇಳಬೇಕು ಅಂತಂದರೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳನ್ನೋದು ಸಂಪೂರ್ಣವಾಗಿ ಕುಂಠಿತಗೊಂಡಿರೋದು ನೀವೇ ಕಣ್ಣಾರ ನೋಡ್ತಾ ಇದ್ದೀರಿ. ಅಟ್ಲೀಸ್ಟ್ ನಾವಾದರೂ ಕಲ್ಯಾಣ ಕರ್ನಾಟಕ ಭಾಗದವ್ರು, ನಮಗಾದರೂ ಅಟ್ಲೀಸ್ಟ್ ಕಲ್ಯಾಣ ಕರ್ನಾಟಕ ವಿಶೇಷ ಒಂದು ಅನುದಾನದಲ್ಲಿ ಶಾಸಕರುಗಳಿಗೆ ನಮಗೆ ಸಿಗ್ತಾ ಇದೆ. ಆದರೆ ಉಳಿದಿರುವಂಥ ಇಡೀ ಕರ್ನಾಟಕದಲ್ಲಿ ಯಾವುದೇ ಒಬ್ಬ ಶಾಸಕರು ಕೂಡ ಯಾವುದೇ ಒಂದು ಅನುದಾನ ಇಲ್ಲ. ಈ ಗ್ಯಾರಂಟಿಗಳ ಹೆಸರಲ್ಲಿ ಬೆಲೆ ಏರಿಕೆಗಳಾಗಿರ್ಬೋದು, ಆದರೆ ಗ್ಯಾರಂಟಿನೂ ಕೊಡ್ತಾ ಇಲ್ಲ. ಇವತ್ತು ನಿಮಗೆ 4 ತಿಂಗಳಾಗಿದೆ, ಫೆಬ್ರವರಿ ತಿಂಗಳಿಂದ ಇದುವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಆಗಲಿ, ಅವರು ಎಲೆಕ್ಷನ್ ಬಂದರೆ ಮತ್ತೆ ಯಾವುದಾದ್ರೂ ಮತ್ತು ಆ ಟೈಮ್ನಲ್ಲಿ ಮತ್ತೆ ಏನಾದರೂ ZP ಮುನ್ಸಿಪಾಲ್ಟೀಸ್ ಬಂದರೆ ಒಂದು ಇನ್ಸ್ಟಾಲ್ಮೆಂಟ್ ಆಗ್ತಾರೆ ಮತ್ತೆ ಆ ಓಟ್ಗೋಸ್ಕರ. ಸೊ ಜನರು ವಿಶ್ವಾಸ ಕಳ್ಕೊಂಡಿದ್ದಾರೆ. ಭಾರತೀಯ ಜನತಾ ಪಕ್ಷಕ್ಕೆ ಮತ ಚಲಾಯಿಸೋದಕ್ಕೆ ತುದಿಗಳ ಮೇಲೆ ನಿಂತಿದ್ದಾರೆ. ಸೊ ಹಾಗಾಗಿ ಜನರ ವಿಶ್ವಾಸ ಸಂಪೂರ್ಣ ಕಳ್ಕೊಂಡಿದ್ದಾರೆ. ನಿಮ್ಮ ಪ್ರಕಾರ ಭಾರತೀಯ ಜನತಾ ಪಾರ್ಟಿ ಎಷ್ಟು ಸೀಟ್ ಪಡೆಯುತ್ತೆ? ಒಳ್ಳೆ ದೊಡ್ಡ ಪ್ರಮಾಣದಲ್ಲಿ ಜನರು ಒಂದು ತುದಿಗಳ ಮೇಲೆ ನಿಂತಿದ್ದಾರೆ ಅಂತ ನಾನೇನು ಹೇಳ್ತಾ ಇದ್ದೀನಿ. ಖಂಡಿತ